ಇತಿಹಾಸ ಪ್ರಸಿದ್ಧವಾಗಿರುವ ಪುತ್ತೂರಿನ 32ನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳವು ಮಾರ್ಚ್ 1ರಂದು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಳದ ಎದುರಿನ ದೇವರಮಾರು ಗದ್ದೆಯಲ್ಲಿ ನಡೆಯಲಿದ್ದು, ಕಂಬಳವನ್ನು ಉತ್ತಮವಾಗಿ ನಡೆಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿ ಅಧ್ಯಕ್ಷ ಎನ್ ಚಂದ್ರಹಾಸ ಶೆಟ್ಟಿ ಹೇಳಿದರು. ಅವರು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ವಠಾರದಲ್ಲಿ ಕಂಬಳದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಪುತ್ತೂರು ದೇವಳದ ಅಭಿವೃದ್ಧಿಗೆ ಕಂಬಳ ಸಮಿತಿಯ ಪೂರ್ಣ ಬೆಂಬಲವಿದೆ. ದೇವಳ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದೇವಳದ ಆಡಳಿತ ಸಮಿತಿ ಹಾಗೂ ಭಕ್ತಾದಿಗಳ ಕರಸೇವೆ ಫೆಬ್ರವರಿ 11ರಂದು ನಡೆಯಲಿದ್ದು, ಈ ಕಾರ್ಯದಲ್ಲಿ ಕೋಟಿ ಚೆನ್ನಯ್ಯ ಜೋಡುಕರೆ ಸಮಿತಿಯ ಎಲ್ಲಾ ಸದಸ್ಯರು ಭಾಗಿಯಾಗುವಂತೆ ಚಂದ್ರಹಾಸ ಶೆಟ್ಟಿ ಅವರು ವಿನಂತಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಸಂಚಾಲಕ ವಸಂತಕುಮಾರ್ ರೈ ದುಗ್ಗಳ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಪಿವಿ, ಕೋಶಾಧಿಕಾರಿ ಪಂಜಿಗುಡ್ಡೆ ಈಶ್ವರ ಭಟ್, ಉದ್ಯಮಿ ಶಿವರಾಮ ಆಳ್ವ, ಶಶಿಕಿರಣ್ ರೈ ನೂಜಿಬೈಲು, ದೇವಳ ಸಮಿತಿಯ ವಿನಯ ಸುವರ್ಣ, ಮಹಾಬಲ ರೈ ಒಳತ್ತಡ್ಕ, ನಿರಂಜನ ರೈ ಮಠಂತಬೆಟ್ಟು, ಸುದೇಶ್ ನಾಯ್ಕ್, ರಮೇಶ್ ರೈ ಮೊಟ್ಟೆತಡ್ಕ, ವಿಕ್ರಮ್ ಶೆಟ್ಟಿ, ಮಾಣಿಗುತ್ತು ನಾಗರಾಜ್ ಶೆಟ್ಟಿ, ಪ್ರವೀಣ್ ಕುಮಾರ್, ರೋಷನ್ ರೈ, ಉಮಾಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಕರಸೇವೆಯಲ್ಲಿ ಭಾಗವಹಿಸಿದವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ಸೋಡ ತರಬತ್ತು ಕೊಡುವಂತಹ ತೀರ್ಮಾನಿಸಿದ್ದೇವೆ. ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಪಾನೀಯ ವ್ಯವಸ್ಥೆಯನ್ನು ನಾವು ಕಂಬಳ ಸಮಿತಿಯವರು ಮಾಡಿದ್ದೇವೆ. ಮತ್ತು ಕಂಬಳ ಸಮಿತಿಯ ವತಿಯಿಂದ ನಾವು ಇವಾಗ ಪುತ್ತೂರು ನಗರ ಠಾಣೆಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಏನಂದರೆ, ಕಂಬಳ ಅಂದರೆ ಮಹಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟ ಒಂದು ಸಂಬಂಧಪಟ್ಟ ಒಂದು ಕ್ರೀಡೆ. ಮಹಾಲಿಂಗೇಶ್ವರ ದೇವರಿಗೆ ನಮ್ಮ ಕಂಬಳದ ಮೇಲೆ ಭಯಂಕರ ಒಂದು ಪ್ರೀತಿ ಇದೆ. ಅವು ಇದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಅದು ಹೇಳಿದ್ದಾರೆ. ಏನಂದರೆ, ಕಂಬಳ ದೇವರಿಗೆ ಭಾರಿ ಪ್ರೀತಿಯ ಒಂದು ಕ್ರೀಡೆ ಅಂತ ಹೇಳಿದ್ದಾರೆ. ಆದ ಕಾರಣ ದೇವಳದ ಅಭಿವೃದ್ಧಿಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಮತ್ತು ಇದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಈಶ್ವರ ಭಟ್ ಮತ್ತು ಅವರ ತಂಡದವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಾಗ ಅವರಿಗೆ ಅಭಿವೃದ್ಧಿಗೆ ತೊಂದರೆ ಕೊಡುವಂಥ ಕೆಲವು ಘಟನೆಗಳು ನಡೆದಿದೆ. ನಮಗೆ ಭಾಳ ಬೇಸರ ಏನಂದರೆ, ನಾನು ತಿಳ್ಕೊಂಡ ಹಾಗೆ ರಾಜೇಶ್ ಬಣ್ಣೂರು ನನ್ನ ಭಾರಿ ಆತ್ಮೀಯರು. ಆದರೆ ಅವರು ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವರ ಬಹಳ ದೊಡ್ಡ ಒಂದು ಅಭಿಮಾನಿ ಅಂದರೆ ರಾಜೇಶ್ ಬಣ್ಣೂರು ಅಂತ ತಿಳ್ಕೊಂಡಿದ್ದೇನೆ ನಾನು. ಏನಂದರೆ, ರಾಜೇಶ್ ಬಣ್ಣೂರು ಅವರು ಸ್ವರ ಮಹಾಲಿಂಗೇಶ್ವರಿಗೆ ಹೈಯೆಸ್ಟ್ ಕೇಳಿದರೆ ಅದು ರಾಜೇಶ್ ಬಣ್ಣೂರ ಸ್ವರ ಕೇಳಿರ್ಬೋದು ಯಾರಿಗೆ, ಮಹಾಲಿಂಗೇಶ್ವರನಿಗೆ. ಏನಂದರೆ, ಯಾವಾಗ ನೋಡಿದರೂ ಮೈಕದಲ್ಲಿ ಜಾತ್ರೆ ಇರ್ಬೋದು, ಏನಾದರೂ ಕಾರ್ಯಕ್ರಮ ಇರುವಾಗ ಮಹಾಲಿಂಗೇಶ್ವರದ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಅವರ ಬಗ್ಗೆ ನನಗೆ ಭಾಳ ಅಭಿಮಾನ ಇತ್ತು. ಅವರು ದೇವರ ಬಗ್ಗೆ ಭಾರಿ ಒಳ್ಳೆಯ ಒಂದು ಭಕ್ತ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೆ ಮೊನ್ನೆ ಒಂದು ಘಟನೆ ನೋಡುವಾಗ ನನಗೆ ಭಾಳ ಬೇಸರ ಆಯಿತು. ಏನಂದರೆ, ಅವರು ಮಾಜಿ ಸಂಸದರ ಹತ್ರ ನಾನು ಮಾತಾಡುವಾಗ ಹೇಳಿದರು, ಅವರು ತೆಗಿತಾರೆ ಅಂತ ಹೇಳಿದ್ರಂತೆ, ಇವರು ಗಡಿಬಿಡಿ ಮಾಡಿ ತೆಗೆದ್ರು ಅಂತ. ನಾನು ಹೇಳಿದೆ, ಒಂದು ವೇಳೆ ತೆಗೆಯುತ್ತಿದ್ದರೆ ಅವರು ಬೇರೆಯವರನ್ನು ಕೂರಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಪ್ರೆಸ್ ಮಾಡಿದ್ದಾರೆ. ಆದ ಕಾರಣ ಅವರು ತೆಗೆಯುವ ಒಂದು ಉದ್ದೇಶ ಅವರ ಹತ್ರ ಇರಲಿಲ್ಲ ಅಂತ ನಾನು ಹೇಳಿದೆ. ಅವರದ್ದು ನಿಮಗೆ ತಪ್ಪಾಭಿಪ್ರಾಯ ಅಂತೇಳಿ. ಆದರೆ ನನಗೆ ಭಾಳ ಒಂದು ಬೇಸರ ಏನಂದರೆ, ಈ ರೀತಿ ಆಗಬಾರ್ದಿತ್ತು. ಮಹಾಲಿಂಗೇಶ್ವರ ದೇವರ ಒಂದು ದೊಡ್ಡ ಭಕ್ತನಾಗಿ ರಾಜೇಶ್ ಬಣ್ಣೂರವರು ಅವರ ಮುಂದಾಳತ್ವದಲ್ಲಿ ಈ ಎಲ್ಲ ಮನೆ ತರುವ ಕಾರ್ಯಕ್ರಮ ಆಗಬೇಕಿತ್ತು. ಅವರೇ ಇದಕ್ಕೆ ವಿರುದ್ಧ ಮಾಡಿದ್ರು ಅಂತ ನನಗೆ ಭಾಳ ಬೇಸರ ಆಯಿತು. ಆದ ಕಾರಣ ದೇವರ ಅಭಿವೃದ್ಧಿಗೆ ಈ ಶಾಸಕರ ನೇತೃತ್ವದಲ್ಲಿ ಮತ್ತು ಈಶ್ವರ ಭಟ್ರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಏನಾದರೂ ಈಗಿನ ಅಭಿವೃದ್ಧಿಗೆ ತೊಂದರೆ ಕೊಡುವಂಥ ಯಾರಾದರೂ ಇದ್ದರೆ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಂಬಳ ಸಮಿತಿಯ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ನಾವು ಕಂಬಳ ಅಂದರೆ ದೇವರಿಗೆ ಬಹಳ ಪ್ರೀತಿಯ ಒಂದು ಕ್ರೀಡೆ. ಆದ ಕಾರಣ ಕಂಬಳ ಸಮಿತಿಯವರು ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಫುಲ್ಲು ಸಹಕಾರ ಇದೆ. ಇವರು ಏನು ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತಾ ಎಲ್ಲರೂ ನಾಡಿದ್ದು ನಾವು ಕರಸೇವೆಗೆ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅನಿಶ್, V4 ನ್ಯೂಸ್, ಪುತ್ತೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.